ಅಹಮದಾಬಾದ್ ಬಳಿ ವಿಮಾನ ಅಪಘಾತವಾದ ಬಳಿಕ ಚಿತ್ರ ತಯಾರಕರೊಬ್ಬರು ನಾಪತ್ತೆಯಾಗಿದ್ದು, ಹೆದರಿರುವ ಅವರ ಮಡದಿ ಮತ್ತು ಕುಟುಂಬದವರು ಪರೀಕ್ಷಿಸಲು ಡಿಎನ್ಎ ನೀಡಿದ್ದಾರೆ. ಮಹೇಶ್ ಕಲವಾಡಿಯಾ ಇಲ್ಲವೇ ಮಹೇಶ್ ಜೀರಾವಾಲಾ ಎಂದು ಖ್ಯಾತರಾಗಿರುವ ಇವರು ಆಲ್ಬಂಗಳ ಮೂಲಕ ಜನಪ್ರಿಯರು, ಚಿತ್ರ ತಯಾರಕರು ಎಂದು ಗುರುತಿಸಿಕೊಂಡಿದ್ದಾರೆ. ವಿಮಾನ ಅಪಘಾತವಾಗುವ ವೇಳೆ ಅವರ ಮೊಬೈಲ್ 700 ಮೀಟರ್ ಪಾಸಲೆಯಲ್ಲಿತ್ತು. ಆನಂತರ ಯಾವುದೇ ಸುದ್ದಿ ಇಲ್ಲ ಎಂಬುದು ಕುಟುಂಬದವರ ಅಳಲು. ನರೋದಾ ನಿವಾಸಿ ಮಹೇಶ್ ಅವರು ಲಾಕ್ ಗಾರ್ಡನ್ ಪ್ರದೇಶದಲ್ಲಿ ಯಾರನ್ನೋ ನೋಡಲು ಹೋಗುತ್ತಿದ್ದೇನೆ ಎಂದು ಹೋದವರು ವಾಪಸ್ಸಾಗಿಲ್ಲ ಎಂದು ಹೆಂಡತಿ ಹೇತಾಲ್ ಹೇಳಿದ್ದಾರೆ. 1 ಗಂಟೆ 14 ನಿಮಿಷಕ್ಕೆ ಮೀಟಿಂಗ್ ಮುಗಿಯಿತು, ಬರುತ್ತಿದ್ದೇನೆ ಎಂದು ಕರೆ ಮಾಡಿದ್ರು. ತಡವಾಯಿತು ಎಂದು ನಾನು ಕರೆ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಲೊಕೇಶನ್ ವಿಮಾನ ಅಪಘಾತವಾದ ಸ್ಥಳಕ್ಕೆ ಹತ್ತಿರವಿತ್ತು. ಅವರ ಸ್ಕೂಟರ್ ಮತ್ತು ಮೊಬೈಲ್ ಕೂಡ ಆಗಿನಿಂದ ಕಂಡುಬಂದಿಲ್ಲ. ಕುಟುಂಬ ಕಂಗಾಲಾಗಿ ಈಗ ಪರೀಕ್ಷೆಗೆ ಡಿಎನ್ಎ ಒದಗಿಸಿದೆ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.